200 ವರ್ಷಗಳ ಇತಿಹಾಸವಿರುವ ತೋಡಾರು ಬದ್ರಿಯಾ ಜುಮಾ ಮಸೀದಿಯಲ್ಲಿ ಸೈಯದ್ ವಲಿಯುಲ್ಲಾಹಿ ಹೆಸರಿನಲ್ಲಿ 2 ವರ್ಷಕ್ಕೊಮ್ಮೆ ನಡೆಯುವ ಉರುಸ್ ಸಮಾರಂಭವು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದ್ದು ಇದರ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮಾರ್ಚ್ 12 ರಿಂದ 21ರವರೆಗೆ ನಡೆಯಲಿದೆ ಅಂತ ಮಸೀದಿಯ ಅಧ್ಯಕ್ಷ ಡಿಎ ಉಸ್ಮಾನ್ ತಿಳಿಸಿದ್ದಾರೆ. ಅವರು ಮೂಡುಬಿದಿರೆ ಪ್ರೆಸ್ ಕ್ಲಬ್ನಲ್ಲಿ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಈ ವೇಳೆ ಉರುಸ್ ಸಮಿತಿ ಅಧ್ಯಕ್ಷ ಎಂಜಿ ಮೊಹಮ್ಮದ್, ಸಮಿತಿ ಪ್ರಧಾನ ಕಾರ್ಯದರ್ಶಿ ಯೂಸುಫ್ ಮಿಜಾರು, ನಮ್ಮ ಸೈಯದ್ ಕುಟುಂಬದ ಪಾಣಕ್ಕಾಡಿನ ನೇತೃತ್ವವನ್ನು ಕೊಡುವಂತ ಸೈಯದ್ ಹಮೀದ್ ಅಲಿ ಶಿಯಾಬ್ ತಂಗಳವರು ಸಹ ಬರ್ತಾರೆ. ಅದು ಸಹ ನಮ್ಮ ಊರಿಗೆ ಒಂದು ವಿಶೇಷ. ಅದಲ್ಲದೆ ಇತರ ಎಲ್ಲ ಕಾರ್ಯಕ್ರಮದಲ್ಲೂ ದೊಡ್ಡ ದೊಡ್ಡ ಕೇರಳದ ಮತ್ತು ಆಸುಪಾಸಿನ ನಮ್ಮ ಗುರು ಹಿರಿಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ನಮ್ಮ ಊರಿನ ಉದ್ಯಮಿಗಳು ಅರುಣ್ ರೈ ಅವರು, ಅದೇ ರೀತಿ ಊರಿನ ಎಲ್ಲ ರಾಜಕೀಯ ಮುಖಂಡರು, ನಮ್ಮ ಮಾಜಿ ಶಾಸಕರಾದಂಥ ಅಭಯ್ ಚಂದ್ರ ಜೈನ್ರವರು, ರಮನಾಥ್ ರೈ ಅವರು, ನಮ್ಮ ಹಾಲಿ ಶಾಸಕರಾದಂಥ ಉಮನಾಥ್ ಕೋಟ್ಯಾನ್ರವರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕಿದ್ದಾರೆ. ಉಪಾಧ್ಯಕ್ಷರಾದ ಇದಿನಬ್ಬ, ಜೊತೆ ಕಾರ್ಯದರ್ಶಿ ಹಾಸಿರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.